ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲ ಎಬ್ಬಿಸಿರುವ ಕೊರೋನಾ ವೈರಸ್ ಇದೀಗ ಉಡುಪಿಯಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತೀಚೆಗೆ ಚೀನಾಕ್ಕೆ ತೆರಳಿ 15 ದಿನಗಳ ಹಿಂದೆ ಸ್ವದೇಶಕ್ಕೆ ಮರಳಿದ ಜಿಲ್ಲೆಯ ಒಟ್ಟು 4 ಮಂದಿಯನ್ನ ಸಂಶಯಾಸ್ಪದ ಕೊರೋನಾ ವೈರಸ್ಗೆ ಪರೀಕ್ಷೆಗೆ ಒಳಪಡಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇವರಲ್ಲಿ ಒಬ್ಬರು ಕಾಪು ತಾಲೂಕಿನವರಾಗಿದ್ದು 15 ದಿನಗಳ ಹಿಂದೆ ಚೀನಾದಿಂದ ಮರಳಿ ಬಂದಿದ್ರು. ಅವರು ಶೀತ ಹಾಗೆ ಗಂಟಲು ಸೋಂಕಿಗಾಗಿ ಚಿಕಿತ್ಸೆಗೆ ಬಂದಿದ್ರೆ ಮತ್ತೆ 3 ಗಂಡ ಹೆಂಡತಿ ಮಗು ಬ್ರಹ್ಮಾವರ ತಾಲೂಕಿನವರಾಗಿದ್ದು ಇವರು ಸಹ 2 ವಾರಗಳ ಹಿಂದೆ ಚೀನಾದಿಂದ ಮರಳಿದ್ರು. ಇವರಲ್ಲಿ ಗಂಡನಲ್ಲಿ ಶೀತ ಕೆಮ್ಮು ಇದ್ರೆ ಮಗುವಿನಲ್ಲಿ ಸಹ ಲಘು ಶೀತವಿದೆ. ಆದ್ರೆ ಹೆಂಡತಿ ಆರೋಗ್ಯವಂತರಾಗಿದ್ದಾರೆ. ಇದೀಗ ಈ 4ರನ್ನ ಪ್ರತ್ಯೇಕ ವಾರ್ಡಿನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇವರ ರಕ್ತ ಹಾಗೆ ಗಂಟಲಿನ ದ್ರವವನ್ನ ಕೊರೋನಾ ವೈರಸ್ ಪರೀಕ್ಷೆಗಾಗಿ ಕಳುಹಿಸಿಕೊಡಲಾಗಿದ್ದು ವೈದ್ಯಕೀಯ ವರದಿಗಾಗಿ ಕಾಯಲಾಗ್ತಾ ಇದೆ. ಇದು ಸಾಮಾನ್ಯ ಶೀತ ಕೆಮ್ಮು ಆಗಿದ್ದು ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ತೀವ್ರ ನಿಗಾದಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್. ಪ್ರಮೋದ್, ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾ ಇದೆ ಕೊರೋನಾ ವೈರಸ್. ಅಂತದ್ರಲ್ಲಿ ಇದೀಗ ಉಡುಪಿಯಲ್ಲೂ ಕೂಡ ಶಂಕೆ ವ್ಯಕ್ತವಾಗಿರುವಂತದ್ದು ಏನಿದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಪವಿತ್ರ, ಖಂಡಿತವಾಗಿ ಏನು ಈ ಒಂದು ಮಾರಕ ಕಾಯಿಲೆ ಕೊರೋನಾ ಇದೆ, ಇದು ಉಡುಪಿಯಲ್ಲಿ ಕೂಡ ಶಂಕಿತರ ಪತ್ತೆಯಾಗಿದೆ ಅಂತ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಅಂದ್ರೆ ಚೀನಾದಿಂದ ಬಂದಿರುವಂತಹ ಒಂದು ಕುಟುಂಬದಲ್ಲಿ 3 ಸದಸ್ಯರು ಮತ್ತು ಪ್ರತ್ಯೇಕ ಒಬ್ಬ ಸದಸ್ಯನ ಈಗಾಗಲೇ ಉಡುಪಿಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಇವರಿಗೆ ಏನು ಪೈಕಿ ಶೀತ ಮತ್ತು ಕೆಮ್ಮು ಕಾಣಿಸಿಕೊಂಡಿದ್ದು ಇವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ರೆ ಇವರ ಏನು ಈ ಒಂದು ಪರೀಕ್ಷೆಯನ್ನು ಇವರ ಸ್ಯಾಂಪಲ್ ಇದರನ್ನು ಈಗಾಗಲೇ ಕಳಿಸಲಾಗಿದೆ. ಈ ಒಂದು ಆ ಒಂದು ಮಾಹಿತಿ ಬಂದ ನಂತರ ಇವರ ಹೆಚ್ಚಿನ ಒಂದು ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ. ಆದ್ರೆ ಸದ್ಯಕ್ಕೆ ಈಗ ಇವರು ಏನು ಉಡುಪಿಯ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಇವರಿಗೆ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತದೆ. ಆದ್ರೆ ಇನ್ನೂ ಕೂಡ ಈ ಒಂದು ಏನು ರೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಇವರ ಏನು ಕೆಮ್ಮು ಮತ್ತು ಶೀತ ಆಗಿದೆ ಎಂಬ ಒಂದು ರೀತಿಯಲ್ಲಿ ಇವರ ಪರೀಕ್ಷೆಯನ್ನು ಒಳಪಡಿಸಿಕೊಂಡು ತೀವ್ರ ಒಂದು ಬೇರೆ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಈ ಒಂದು ಮಾರಕ ಕಾಯಿಲೆ ಒಂದು ಲಕ್ಷಣ ಇವರಲ್ಲಿ ಯಾವುದೇ ಒಂದು ಕಂಡು ಬಂದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಅಲ್ಲಿಯ ವೈದ್ಯಾಧಿಕಾರಿಗಳು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಪವಿತ್ರ, ಓಕೆ, ಶಂಕಿತರ ಈಗ ಸ್ಯಾಂಪಲ್ ಅಲ್ಲಿ ಏನು ಟೆಸ್ಟಿಗೆ ಕೊಟ್ಟಿದ್ದಾರೆ, ಯಾವಾಗ ಬರುತ್ತೆ ಈ ಒಂದು ರಿಸಲ್ಟ್, ಏನಾದ್ರೂ ಮಾಹಿತಿ ಇದೆಯಾ ಪ್ರಮೋದ್? ಖಂಡಿತ ಈಗಾಗಲೇ ಈ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದ್ರೆ ಸದ್ಯಕ್ಕೆ ಈ ಒಂದು ಏನು ಇವರ ಸ್ಯಾಂಪಲ್ ಅನ್ನು ಕಳಿಸಲಾಗಿದೆ. ಈ ಒಂದು ಸ್ಯಾಂಪಲ್ ಈಗ ಅದರ ಒಂದು ಪರೀಕ್ಷೆ ನಂತರ ಇವರ ವೈದ್ಯರು ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದ್ರೆ ಸದ್ಯಕ್ಕೆ ಈ ಒಂದು ಏನು ಉಡುಪಿಯ ಇವರ ಒಂದು ಉಡುಪಿ ಆಸ್ಪತ್ರೆಯಲ್ಲಿ ಇವರಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಇದರ ಸಂಪೂರ್ಣ ಮಾಹಿತಿ ಒಂದು ಏನು ಪರೀಕ್ಷೆ ಏನು ಇವಾಗ ಸ್ಯಾಂಪಲ್ ಅನ್ನು ಕಳಿಸಿದ್ದಾರೆ ಅದರ ಪರೀಕ್ಷೆಯ ನಂತರ ಅದರ ಸಂಪೂರ್ಣವಾದ ಒಂದು ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ ಅಂತ ಹೇಳ್ಬೋದು. ಪವಿತ್ರ, ಓಕೆ, ಈಗಾಗಲೇ ಕೊರೋನಾ ವೈರಸ್ ಬಗ್ಗೆ ರಾಜ್ಯಾದ್ಯಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗ್ತಾ ಇದೆ. ಹಾಗೆ ಉಡುಪಿ ಜಿಲ್ಲೆಯನ್ನ ಗಮನಿಸಿದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಜೊತೆಗೆ ಆ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಪ್ರಮೋದ್? ಖಂಡಿತ ಪವಿತ್ರ, ಈ ಒಂದು ಏನು ಕಾಯಿಲೆ ಬಗ್ಗೆ ಒಂದು ತೀವ್ರವಾದ ಒಂದು ಇಲ್ಲಿ ನಿಗಾವನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೊರ ದೇಶದಿಂದ ಬರುವಂತಹ ಯಾವುದೇ ಒಂದು ಬರುವವರು ಇರ್ಬೋದು ಅವರಿಗೆ ಒಂದು ಪರೀಕ್ಷೆಯನ್ನು ಒಳಪಡಿಸುವಂತ ಅಂದ್ರೆ ಅವರಿಗೆ ಒಂದು ಈ ಒಂದು ಉಡುಪಿಗೆ ಬಂದಾಗ ಅವರಿಗೆ ಪರೀಕ್ಷೆಯನ್ನು ಒಳಗೊಂಡು ಮತ್ತೆ ಈ ಒಂದು ಆಸ್ಪತ್ರೆಗೆ ಏನು ದಾಖಲಾಗ್ತಾರೆ ಅವರ ಒಂದು ವೈದ್ಯಕೀಯ ಒಂದು ತಪಾಸಣೆ ಬಗ್ಗೆ ಒಂದು ಬೇರೆ ಒಂದು ಘಟಕವನ್ನು ಈಗಾಗಲೇ ಆರಂಭಿಸಿದ್ದು ಈ ಒಂದು ವೈದ್ಯರು ಅವರ ಬಗ್ಗೆ ಇಂತಹ ಒಂದು ಲಕ್ಷಣ ಕಂಡು ಬಂದಲ್ಲಿ ಅವರ ಒಂದು ಪರೀಕ್ಷೆಯನ್ನು ಬೇರೆ ಒಂದು ಕೊಠಡಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಇಂತಹ ಏನು ಪ್ರಕರಣಗಳು ಯಾರು ಹೊರಗಿನಿಂದ ಬರುವವರು ತಮ್ಮ ಮುಂಜಾಗ್ರತಾ ಕ್ರಮವನ್ನು ತಾವೇ ವಹಿಸಿಕೊಳ್ಬೇಕು ಎಂಬ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಏನು ಇಲ್ಲಿ ಈ ಒಂದು ಶಂಕಿತರ ಈ ಒಂದು ಆಸ್ಪತ್ರೆಗೆ ದಾಖಲಾಗಿದ್ರೆ ಇನ್ನು ಇವರ ಏನು ವೈದ್ಯಕೀಯ ಒಂದು ಪರೀಕ್ಷೆಯ ನಂತರ ಈ ಒಂದು ಇದರ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ ಅಂತ ಹೇಳ್ಬೋದು. ಪವಿತ್ರ, ಓಕೆ, ಧನ್ಯವಾದಗಳು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.